ರಾಷ್ಟ್ರೀಯ ಹೆದ್ದಾರಿ 66 ಮತ್ತು 75ರ ಸುರತ್ಕಲ್ ಎನ್ಐಟಿಕೆಯಿಂದ ಬಿಸಿ ರೋಡ್ ವರೆಗಿನ ಹೆದ್ದಾರಿಯ ಹೊಂಡಗುಂಡಿಗಳನ್ನು ಕೂಡಲೇ ಮುಚ್ಚಿ ಸಂಚಾರ ಯೋಗ್ಯವನ್ನಾಗಿ ಮಾಡಬೇಕು ಅಂತ ಆಗ್ರಹಿಸಿ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಬೈಕಂಪಾಡಿಯಲ್ಲಿ ಪ್ರತಿಭಟನೆ ನಡೆಯಿತು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಸ್, ಕಾರ್ಯದರ್ಶಿ ಸಂತೋಷ್ ಬಜಾಲ್, ಮುಖಂಡರಾದ ಪ್ರಮೀಳಾ ಕಾವೂರು, ಆಶಾ ಬೋಳೂರು ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಸ್ ಮಾತನಾಡಿ, ಸುರತ್ಕಲ್ ಎನ್ಐಟಿಕೆಯಿಂದ ಬಿಸಿ ರೋಡ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಹೊಂಡ ಗುಂಡಿಗಳಿಂದ ಕೂಡಿದ್ದು ಸಂಚಾರಕ್ಕೆ ಅಯೋಗ್ಯವಾಗಿದೆ. ಇದರಿಂದಾಗಿ ಈ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಹೆದ್ದಾರಿ ದುರಸ್ತಿಗಾಗಿ ಪ್ರತಿ ವರ್ಷ 6 ರಿಂದ 8 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಹಾಗಿದ್ರೂ ಈ ರಸ್ತೆಯು ಸಂಚಾರಕ್ಕೆ ಯೋಗ್ಯ ಆಗಿಲ್ಲ. ಖರ್ಚು ಮಾಡಿದ ಹಣ ಎಲ್ಲಿ ಹೋಗುತ್ತೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗೆ ಸಂಬಂಧಿಸಿ NHAI ಮಾಡಬೇಕಾದ ಕೆಲಸವನ್ನ ರಾಜ್ಯ ಸರ್ಕಾರದ ಅನುದಾನ ತಂದು ಮಾಡಿಸುವ ಮೂಲಕ ಶಾಸಕ ಭರತ್ ಶೆಟ್ಟಿ ಅವರು ದುರುಪಯೋಗ ಪಡಿಸ್ತಾ ಇದ್ದಾರೆ. 40% ಕಮಿಷನರ್ಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಹೆದ್ದಾರಿಯ ಸಮಸ್ಯೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಶಾಸಕ ಭರತ್ ಶೆಟ್ಟಿ ಅವರೇ ಕಾರಣ. ಅವರು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ರೆ ಮತ್ತು NHAI ಕಿವಿ ಹಿಂಡಿ ಕೆಲಸ ಮಾಡಿಸಿದ್ರೆ ರಸ್ತೆಗೆ ಈ ಗತಿ ಬರ್ತಾ ಇರಲಿಲ್ಲ ಅಂತ ಹೇಳಿದ್ರು. ಸುರತ್ಕಲ್ ಟೋಲ್ಗೇಟ್ ಬಂದ್ ಹಾಕಿ 8 ತಿಂಗಳು ಕಳೆದರೂ ಟೋಲ್ಗೇಟಿನ ಅವಶೇಷಗಳನ್ನು ಇನ್ನೂ ತೆರವು ಮಾಡಿಲ್ಲ. ಅಲ್ಲಿ ಅಪಘಾತಗಳು ಸಂಭವಿಸ್ತಾ ಇವೆ. 1 ತಿಂಗಳವರೆಗೆ ಈ ಅವಕಾಶಗಳನ್ನು ತೆರವು ಮಾಡದಿದ್ದರೆ ಡಿವೈಎಫ್ಐ ವತಿಯಿಂದಲೇ ತೆರವು ಮಾಡಲಾಗುವುದು ಅಂತ ಹೇಳಿದ್ರು. ಕೋಳೂರು ಹೊಸ ಸೇತುವೆಯ ನಿರ್ಮಾಣ ಕಾಮಗಾರಿಯನ್ನ ಕೂಡಲೇ ಪುನರಾರಂಭಿಸಬೇಕು ಅಂತ ಆಗ್ರಹಿಸಿದ್ರು. ಪ್ರಮುಖ ಬೇಡಿಕೆಯನ್ನು ಇಲ್ಲಿ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗೆ ಒಂದೊಂದು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷರ ನೆಚ್ಚಿನ ನಿಟ್ಟಿನಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸುರತ್ಕಲ್ನಿಂದ ನಂತೂರ್ವರೆಗೆ ರಾಷ್ಟ್ರೀಯ 66ರಲ್ಲಿ ಕಳೆದ ವರ್ಷ ಡಿಸೆಂಬರ್ವರೆಗೆ ಟೋಲ್ ಸಂಗ್ರಹ ಮಾಡ್ತಾ ಇದ್ರು. ದಿನಕ್ಕೆ 15 ಕೋಟಿ ಲಕ್ಷ ರೂಪಾಯಿ. ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರೇ ಹೊಣೆ ಹಾಕ್ತಾರೆ. ಅಥವಾ ಈ ಒಂದು ಸೇತುವೆ ಕುಸಿದು ಜನರ ಸಂಚಾರಕ್ಕೆ ತೊಂದರೆ ಆದೇವೆ, ಅದಕ್ಕೆ ಈ ಸರ್ಕಾರವೇ ಅದಕ್ಕೆ ಹೊಣೆ ಹಾಕ್ತದೆ. ಆ ಒಂದು ಸೇತುವೆ ಕುಸಿಯುವ ಮುನ್ನ ಅಲ್ಲಿ ಕಾಮಗಾರಿಯನ್ನ ಏನು ಪರಿಹಾರವನ್ನ ಘೋಷಣೆ ಮಾಡಬೇಕು. ಅದೇ ರೀತಿಯಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಗುಂಡಿಗಳನ್ನ ಮುಚ್ಚಲಿಕ್ಕೆ ಕೂಡಲೇ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 66 ಅಂದ್ರೆ ಸುರತ್ಕಲ್ನ NITಕೆಯಿಂದ ಬಿಸಿ ರೋಡ್ನ ಬ್ರಹ್ಮರಕೋಟ್ಲು ಟೋಲ್ ಗೇಟ್ನವರೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಮಾಡಿದ್ರೆ ಈ ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆಗಳು ಯಾವ ರೀತಿ ಇದೆ ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರಾಷ್ಟ್ರೀಯ ಹೆದ್ದಾರಿ ನಂತೂರಿನಿಂದ NITಕೆ ಸುರತ್ಕಲ್ವರೆಗೆ ಈ ಹೆದ್ದಾರಿಯನ್ನ ನಿರ್ವಹಣೆ ಮಾಡಲಿಕ್ಕಾಗಿಯೇ ಪ್ರತಿ ವರ್ಷ 6 ರಿಂದ 8 ಕೋಟಿ ರೂಪಾಯಿಯನ್ನ ನಿರ್ವಹಣೆಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಖರ್ಚು ಮಾಡುತ್ತೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಆ 8 ಕೋಟಿ ರೂಪಾಯಿಯಷ್ಟು ಈ ನಿರ್ವಹಣೆಯ ಆ ದುಡ್ಡು ಯಾರ ಜೇಬಿಗೆ ಸೇರ್ತಾ ಇದೆ ಅನ್ನೋದು ಇನ್ನು ತನಿಖೆ ಮಾಡಿ ಗೊತ್ತಾಗಬೇಕಾಗಿದೆ. ಅಂದ್ರೆ ಸುರತ್ಕಲ್ನಿಂದ ನಾವು ಬಿಸಿ ರೋಡ್ ಕಡೆ ಹೋಗುವ ಸಂದರ್ಭದಲ್ಲಿ ಈ ರಸ್ತೆ ಈ ಹೆದ್ದಾರಿಯಲ್ಲಿ ಇರ್ತಕ್ಕಂಥ ಗುಂಡಿಗಳನ್ನ ಲೆಕ್ಕ ಹಾಕಿದ್ರೆ ಬಹುಶಃ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಗಿನ್ನಿಸ್ ದಾಖಲೆಯನ್ನ ಮಾಡಬಹುದು. ಅಷ್ಟು ಹೆದ್ದಾರಿ ಗುಂಡಿಗಳು ಈ ಹೆದ್ದಾರಿಯಲ್ಲಿ ಬಿದ್ದಿದೆ. ಅದರ ಜೊತೆಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೋಟಾರ್ ಸೈಕಲ್ಗಳಿಂದ ಸ್ಕಿಡ್ಡಾಗಿ ಬಿದ್ದು ಸಾವನ್ನಪ್ಪಿದವರ ಲೆಕ್ಕವನ್ನ ಹಾಕಿದ್ರೆ ಬಹುಶಃ ಈ ಜಗತ್ತಿನಲ್ಲೇ ಅಷ್ಟೊಂದು ಜನರ ಸಾವು, ಅಷ್ಟು ನೋವುಗಳು, ಅದೆಷ್ಟು ಬೈಕ್ ಸವಾರರು ಕೈಕಾಲುಗಳನ್ನ ಮುರಿತಕ್ಕೊಳಗಾಗಿ ನೋವಿಗೆ ಅನುಭವಿಸಿರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇದ್ರೆ ಅದು ನಮ್ಮ ಈ NH 66ರ ಸುರತ್ಕಲ್ ಮತ್ತು ಬಿಸಿ ರೋಡ್ನ ಮಧ್ಯೆ ನಡೀತದೆ.